2025ರ ಹಣಕಾಸು ಮಸೂದೆಯು ಸಂಸತ್ತಿನಲ್ಲಿ ಇಂದು ಪಾಸ್ ಆಯಿತು. ಅದಕ್ಕೆ 35 ತಿದ್ದುಪಡಿಗಳನ್ನು ಮಾಡಲಾಗಿದ್ದು, ಆನ್ಲೈನ್ ಜಾಹೀರಾತಿಗೆ ತೆರಿಗೆಯೂ ಅದರಲ್ಲಿ ಸೇರಿದೆ. ಪ್ರತಿಪಕ್ಷಗಳು ಸಹಕರಿಸದ ಕಾರಣ ಧ್ವನಿಮತದ ಮೂಲಕ ಮಸೂದೆ ಅಂಗೀಕಾರ ಕಂಡಿತು. ಆನ್ಲೈನ್ ಜಾಹೀರಾತುಗಳ ಮೇಲೆ ಶೇಕಡಾ 6 ಹೊಸ ಡಿಜಿಟಲ್ ತೆರಿಗೆ ಹಾಕಿರುವುದು ತಿದ್ದುಪಡಿಗಳಲ್ಲಿ ಕಂಡ ಪ್ರಮುಖ ಅಂಶವಾಗಿದೆ. ಲೋಕಸಭೆಯ ಅಂಗೀಕಾರದ ಬಳಿಕ 2025-26ರ ಹಣಕಾಸು ಮಸೂದೆಯು ರಾಜ್ಯಸಭೆಯಲ್ಲಿ ಅಂಗೀಕಾರ ಪಡೆದರೆ ಅಲ್ಲಿಗೆ ಪ್ರಕ್ರಿಯೆ ಮುಗಿದಂತೆ. ಈಗೆಲ್ಲ ಚರ್ಚೆ, ಮತದಾನಕ್ಕಿಂತ ಧ್ವನಿಮತದ ಅಂಗೀಕಾರವೇ ಜಯಮಾನ ಎನಿಸಿರುವುದರಿಂದ ಅದು ಕೂಡ ಕಷ್ಟ ಆಗುವುದಿಲ್ಲ. ಇದು 50.65 ಕೋಟಿ ಬಜೆಟ್ ಆಗಿದ್ದು, ಮೇಲ್ನೋಟಕ್ಕೆ 7% ಹೆಚ್ಚಳ ಎಂದರೂ ಸಾಲದಿಂದ ಭರಿಸಬೇಕಾದ ಬಜೆಟ್ ಆಗಿದೆ. ಬಜೆಟ್ಗೆಂದೇ ಸಾಲ 14+ ಲಕ್ಷ ಕೋಟಿ ಎನ್ನುವುದರಿಂದಲೇ ಈ ಹಣಕಾಸು ಮಸೂದೆಯ ಬಂಡವಾಳ ಬಯಲಾಗಿದೆ ಎಂದು ಆರಂಭದಲ್ಲಿ ಪ್ರತಿಪಕ್ಷಗಳು ಟೀಕಿಸಿದ್ವು. ರಾಜ್ಯಗಳ ಪಾಲು ಮತ್ತು ಸಾಲ ಹಾಗೂ ಅನುದಾನ ಹೆಚ್ಚಳವಾಗುವುದು ಅನಿವಾರ್ಯವಾದರೂ ಅದು ಆರ್ಥಿಕ ಹಿಂಜರಿತದ ನಡುವೆ ಹಣಮೌಲ್ಯದ ಮೇಲೆ ಹೆಚ್ಚಿನದಾಗಿರುವುದಿಲ್ಲ ಎಂದು ಹೇಳಲಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದೆಹಲಿ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it, and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.